ಮಂಗಳೂರಿನ ದೇರಳಕಟ್ಟೆಯಲ್ಲಿರುವ ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಬ್ಯಾರಿಸ್ ಎನ್ವಿರೋ ಆರ್ಕಿಟೆಕ್ಚರ್ ಡಿಸೈನ್ ಸ್ಕೂಲ್ ವತಿಯಿಂದ SURF 2020 ಎರಡನೇ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನವು ದೇರಳಕಟ್ಟೆಯ BITಯ ಕ್ಯಾಂಪಸ್ನಲ್ಲಿ ನಡೆಯಿತು. ದೇರಳಕಟ್ಟೆಯ BIT ಮತ್ತು ಬೀಟ್ಸ್ ವತಿಯಿಂದ SURF 2020 ಎರಡನೇ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. BITಯ ಚೇರ್ಮನ್ ಸೈಯದ್ ಮೊಹಮ್ಮದ್ ಬ್ಯಾರಿ ಅವರು ಆನ್ಲೈನ್ ಮೂಲಕವೇ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ನಂತರ ಮಾತನಾಡಿದ ಅವರು, ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಕಾರ್ಯಾಗಾರವನ್ನ ನಡೆಸ್ತಾ ಇದ್ದೇವೆ. ಇದೊಂದು ವಿನೂತನ ಪ್ರಯೋಗ. ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಪ್ರಯೋಜನವನ್ನ ಪಡೆದುಕೊಳ್ಳಲಿ ಅಂತ ಹೇಳಿದ್ರು. People are very, you will hardly find people who really go to that level. It is only paper presentation. When I interview the people, when I, talk to the people, yes sir, I have 42 international paper presentation, I have submitted that paper and, all that. But the paper presentation, if it is not implemented, if it is not, if you don't bring it to the practical application and implementation, it will only remain in the paper. ಅನಂತರ ಬೀಟ್ಸ್ ಪ್ರಿನ್ಸಿಪಲ್ ಮತ್ತು ಕನ್ವೀನರ್ ಅಶೋಕ್ ಎಲ್ಪಿ ಮೆಂಡೋನ್ಸಾ ಅವರು ಮಾತನಾಡಿ, ಎರಡನೇ ಅಂತಾರಾಷ್ಟ್ರೀಯ ಮಟ್ಟದ ಆನ್ಲೈನ್ ಕಾರ್ಬನ್ ನ್ಯೂಟ್ರಲ್ ಕಾನ್ಫರೆನ್ಸ್ ಸುಸ್ಥಿರ ನಗರಾಭಿವೃದ್ಧಿ ಸಂಪನ್ಮೂಲ ಸಂರಕ್ಷಣೆ ಮತ್ತು ಆಹಾರ ಭದ್ರತೆ ಎಂಬ ಬಗ್ಗೆ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮ್ಮೇಳನದಲ್ಲಿ ಪ್ರತಿಯೊಂದು ಅಂಶಗಳಲ್ಲೂ ಪ್ರಾಮುಖ್ಯತೆ ಇದೆ ಅಂತ ಹೇಳಿದರು. ಎಜುಕೇಷನ್ ಈಸ್ ಚೇಂಜ್ಡ್ considerably and kind of, permanently with what has happened now. Now, classrooms need not be just 4 classrooms. Now, the content that we hear from experts, the kind of interactions that are happening now has suddenly, increased the horizons. And so I think this is going to be a permanent change, probably hastened by the situation of the times. ಅನಂತರ ECE ವಿಭಾಗದ HOD ಮತ್ತು ಟೆಕ್ನಿಕಲ್ ಹೆಡ್ ಡಾಕ್ಟರ್ ಅಬ್ದುಲ್ ಗುಬ್ಬಿ ಅವರು ಮಾತನಾಡಿ, ನಮ್ಮ ಪ್ರಯತ್ನಗಳಿಂದ ನಮ್ಮ ಸಂಸ್ಥೆಗಳು ಶ್ರೇಷ್ಠತೆಯ ಮೂಲಕ ವಿಶ್ವದರ್ಜೆಯ ಕೇಂದ್ರಗಳನ್ನಾಗಿ ಮಾಡಲಾಗ್ತಾ ಇದೆ. ಪ್ರಗತಿಪರ, ಶಾಂತಿಯುತ ಮತ್ತು ಹಸಿರು ಜಗತ್ತಿಗೆ ಗಮನಾರ್ಹವಾಗಿ ಪ್ರತಿ ಕ್ಷೇತ್ರದ ನಾಯಕರು, ಸಂಶೋಧಕರು ಕೊಡುಗೆಯನ್ನ ನೀಡ್ತಾ ಬಂದಿದ್ದಾರೆ. ಸಂಪೂರ್ಣ ಅರ್ಥಪೂರ್ಣ ಶಿಕ್ಷಣಕ್ಕಾಗಿ ಪ್ರಕೃತಿ ಮತ್ತು ಪೋಷಣೆ ಎರಡು ಒಟ್ಟಿಗೆ ಸೇರುವ ಸಮಗ್ರ ವಾತಾವರಣವನ್ನ ಸೃಷ್ಟಿಸುವ ಮೂಲಕ ನಾವು ಸಾಧಿಸುವ ಗುರಿಯನ್ನ ಹೊಂದಿದ್ದೇವೆ ಎಂದ ಅವರು, ಈ ಸಮ್ಮೇಳನದಲ್ಲಿ 249 ಅಬ್ಸ್ಟ್ರಾಕ್ಟ್ಸ್ಗಳಿದ್ದು, ಗುಣಮಟ್ಟದ ಆಧಾರದ ಮೇಲೆ ನಾವು 176 ಪತ್ರಿಕೆಗಳನ್ನು ಆಹ್ವಾನಿಸಿದ್ದೇವೆ. ಕಠಿಣ ಪರಿಶೀಲನಾ ಪ್ರಕ್ರಿಯೆಯ ನಂತರ ಕಾರ್ಯಕ್ರಮ ಸಮಿತಿಯು 117 ಉತ್ತಮ ಗುಣಮಟ್ಟದ ಪತ್ರಿಕೆಗಳನ್ನು ಸ್ವೀಕರಿಸಲಾಗಿದೆ ಅಂತ ಹೇಳಿದರು. The conference program committee has worked diligently to put together a strong and unique mixture of groundbreaking scientific reports and in-depth sessions, as well as numerous educational and professional development opportunities. We thank you for making the time to join us and hope you will find this year's program thought-provoking, inspiring and enjoyable. The conference has received 249 abstracts. Based on the quality of abstract, we have invited 176 full-length papers. After a rigorous review process, the program committee has accepted 117 high-quality papers. ಇದೇ ವೇಳೆ SURF 2020 ಎಂಬ ಮ್ಯಾಗಝೀನ್ ಅನ್ನು ಗಣ್ಯರು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ BIT ಪಾಲಿಟೆಕ್ನಿಕ್ನ ನಿರ್ದೇಶಕರು ಡಾಕ್ಟರ್ ಅಜೀಜ್ ಮುಸ್ತಾಫಾ, BITಯ ಪ್ರಿನ್ಸಿಪಲ್ ಡಾಕ್ಟರ್ ಎಸ್ ಮಂಜೂರ್ ಬಾಷಾ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 News 24/7 ದೇರಳಕಟ್ಟೆ.